ಪುತ್ತೂರಿನ ಮುಳಿಯದಿಂದ ಮುಳಿಯ ಗಾನರಥ ಕರೋಕೆ ಹಾಡುಗಳ ಗಾಯನ ಸ್ಪರ್ಧೆ ನಡೆಯಲಿದ್ದು ಇದೀಗ ಇದರ ಆಡಿಷನ್ ಪ್ರಕ್ರಿಯೆ ನಡೆಯುತ್ತಿದೆ. ಇದೇ ಮಾರ್ಚ್ 13ರಂದು ಶನಿವಾರ ಕಲ್ಲಡ್ಕದ ಶ್ರೀರಾಮ ವಾಣಿಜ್ಯ ಸಂಕೀರ್ಣದಲ್ಲಿ 2ನೇ ಆಡಿಷನ್ ನಡೆಯಲಿದೆ. ಸಂಜೆ 4:30ರಿಂದ ಆರಂಭಗೊಳ್ಳುವ ಈ ಆಡಿಷನ್ನಲ್ಲಿ 12ರಿಂದ 21 ವರ್ಷ ವಯೋಮಿತಿಯವರು ಹಾಗೂ ಸಾರ್ವಜನಿಕ ವಲಯದಲ್ಲಿ 21 ವರ್ಷ ಮೇಲ್ಪಟ್ಟವರು ಭಾಗವಹಿಸಬಹುದು. ಕನ್ನಡ, ಹಿಂದಿ, ತುಳು ಹಾಗೂ ಮಲಯಾಳಂ ಹೀಗೆ ಒಟ್ಟು 4 ಭಾಷೆಯ ಹಾಡುಗಳಿಗೆ ಅವಕಾಶವಿದೆ. ಆಡಿಷನ್ಗೆ ನೋಂದಣಿ ಮಾಡಲು 9743175916 ಈ ನಂಬರ್ಗೆ ಕರೆ ಮಾಡಬಹುದು.